ಮಂಗಳೂರಿನ ನಂತೂರು ಪದವು ವಾಸುದೇವ ಪೊನ್ನಕ ಪ್ರತಿಷ್ಠಾನ ರಿಜಿಸ್ಟ್ರಾರ್ ವಕ್ರತುಂಡ ಮಹಾಕಾಯ ಸಿನಿ ಕ್ರಿಯೇಷನ್ಸ್ ಹಾಗೂ ಆರ್ಪಿ ಅರ್ಪಿಸುವ ದೇಶಗಾದ ಸೈನಿಕ ಎಂಬ ತುಳು ಕಿರು ಚಲನಚಿತ್ರದ ಬಿಡುಗಡೆ ಸಮಾರಂಭವು ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನ ಸಭಾಂಗಣದಲ್ಲಿ ದೇಶಗಾದ ಸೈನಿಕ ಎಂಬ ತುಳು ಕಿರು ಚಲನಚಿತ್ರ ಬಿಡುಗಡೆ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಕಿರುಚಿತ್ರದ ನಿರ್ದೇಶಕ, ಸಾಹಿತ್ಯ, ಕಥೆ ಹಾಗೂ ಸಂಭಾಷಣೆ ಹೊಣೆಹೊತ್ತಿರುವ ತುಳುನಾಡ ಕಲಾಬ್ರಹ್ಮೆ ಜಿಎ ಬೋಳಾರ್ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಮುರ್ಕೊಂಡು ಪನ್ಪುನ ಟೈಮ್ ಕೂಡ ಪಂಡೇರು ಇಜ್ಜಿಜಿ ಯಾನುಲ್ಲ ಇರುನೊಟ್ಟಿಗೆ ನಾಟಕ ಏಪದ ಒಂತೆರ ಬಲ್ಲಿ ನಿರಂತರವಾದ ಮಲ್ಪಗಂದು 5 ಪಕ್ಕ 2019 2018 ವರ್ಷ ಮುಟ್ಟ ಮೋಹನ್ ಪ್ರಸಾದ್ ಮೆನ್ನೊಂಜಿ ಬತ್ತಾಲಿಕೆ ಜಿಎ ಬೋಳು ಒಂಜಿ ಎದುರುದೀದು ನಾಟಕ ನಡುದೊಂದಿತ್ತು. ಒಂಜಿ ನಾಟಕ ಮಲ್ಪೆರೆಗೆ 1 ಲಕ್ಷ ರೂಪಾಯಿ ಖರ್ಚುಂಡು. ಒಂಜಿ ಶೋ ಆದ 2ನೇ ಶೋ ನನಗೆ ಯಾಕೆ ನಮ್ಮ ಪ್ಲೇಯರ್ಲ ತಿಕ್ಕುಜೇರು ಪ್ರಸಾದ್ ತೋದು ಭಾರಿ ಮಂಡೆ ವೆಚ್ಚಾಂಡು ಒಂದು ಹೆಚ್ಚಿನ ದಾದ ಒಂದು ನಾಟಕ ನನ್ನ ಮಲ್ತಂಡ ಒಂದು ನಮ್ಮ ತಿರ್ತುವರ್ಪನ ಬಡ್ಸಿ ನನ್ನ ಮಿತ್ತು ಹೋಗ ನಮ್ಮ ಒಂಜಿ ಎಲ್ಲಿ ಸಿನಿಮಾ ಮನ್ಪುಗ. ಇನ್ನು ಸಭಾ ಕಾರ್ಯಕ್ರಮವನ್ನ ಲೀಲಾವತಿ ಶೆಟ್ಟಿ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಿನ್ಸಿಪಾಲ್ ಹಾಗೂ ಶ್ರೀದೇವಿ ನೃತ್ಯ ಕೇಂದ್ರದ ನಿರ್ದೇಶಕಿ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಆರತಿ ಹರೀಶ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಎ ಬೋಳಾರ್ ಅವರ ಪರಿಶ್ರಮದಿಂದ ಮೂಡಿಬಂದಿರುವ ಈ ಕಿರುಚಿತ್ರ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು. ಸೈನಿಕ ಪಿಕ್ಚರ್ ಮಾತೆಲ್ಲದು ಅವರಿಗೆ ಮೆಚ್ಚೋಡು ಇನಿ ಬೇರೆ ಮಿಸ್ಟರ್ ಬೋಳಾರ್ ಕಷ್ಟ ಎಂಚ ಇವತ್ತು ಕಲಾವಿದೆ ಕಷ್ಟಪಡ್ತದೆ ತುಂಬ ಬರ್ಬೇಕು ಬರ್ಪಿನ ಕೇಳಿದ್ರೆ ಆರ್ನ ಮನಸ್ಸು ರೀತಿನ ಆರ್ನ ಟ್ಯಾಲೆಂಟ್ ಹೋದಾಗ ಮಾತರಿಲ್ಲ ತೆರಿಪಿಲ್ಲಕ ಆವಡು ಅದೇ ಅಕ್ಕನ ಕಷ್ಟದ ಫಲ ಹೋರಾಡಬಾರ್ದು ಯಾರು ಈ ಎರಡು ಪಾತ್ರ ಮಾಡೋದು ಏನಾದರೂ ತಿಳಿಯುದು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಚಲನಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ವಿಜಯಕುಮಾರ್ ಕುಡಿಯಾಲ್ಬೈಲ್ ಅವರು, ಕಿರುಚಿತ್ರವು ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯಾಗಿದೆ. ಆ ಮೂಲಕ ದೇಶಗಾದ ಸೈನಿಕ ಕಿರುಚಿತ್ರ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಶುಭ ಹಾರೈಸಿದರು. ರಂಗಭೂಮಿನ ಮಸ್ತ್ ಹೊಸ ಪರಿಚಯ ಹೊಸ ಕಲಾವಿದರು ಕಾಣದೇವೆ ಅಕ್ಕಳು ಮೆನ್ಕದೆ ನಮ್ಮ ದುಂಬುತ್ತಿಗೆ ನಾವು ಇಟ್ಟಿದೆ ಜಿಎ ಬೋಳೂರಿನ ಸಾಧನ ತೋರು ಇನ್ನು ಯಾರು ಕಿರುಚಿತ್ರ ಒಂದು ಟೆಲಿಫಿಲ್ಮ್ ಆಗ್ತಿದ್ದಾರೆ ಸೈನಿಕ ಪಂಪನ ಒಂದು ಟೆಲಿಫಿಲ್ಮ್ ಚಿತ್ರರಂಗ ಇತ್ತೆ ಲಕ್ಷ್ಮೀಶ್ ಮಂಡ್ಯ ಒಂಜಿ ಪರ್ವಕಾಲೋಡು ಅಂತ ಸಂಖ್ಯೆದ ದೃಷ್ಟಿಡು ನಮ್ಮ ಇನ್ನೇ ಪರ್ವಕಾಲೋಡಲ್ಲ ಆಂಡ ಮಾರ್ಕೆಟ್ದ ದೃಷ್ಟಿಡು ನಮ್ಮ ಕೂಡ ತುಂಬದ ಜಾಗೆಗೆ ಬರ್ತದೆ ಮುಟ್ಟದ ನೆಕ್ಕೆ ಕಾರಣದ ಅನ್ಪಂಡ ಹೊಸತನ ಈ ಜಲ್ದಿನ ತುಳು ಚಿತ್ರರಂಗ ದಾದಕ್ಕೆ ಅಂದ್ಕೊಂಡ ಯಾರು ಕೊಡ್ತೀನೋ ಸಿನಿಮಾನೇ ಅದ್ಭುತ ಅಂತ ಮನ್ಪುಜಿ ಒಂಜಿ ಟ್ರಯಲ್ ಆದ ಕೊಡ್ತೀನ ಎಡ್ಡೆ ಸಿನಿಮಾ ಆಗ್ತಾವೆ ಆಡಕ್ಕೆ ಮಲ್ಲ ಮಟ್ಟದ ಪ್ರೋತ್ಸಾಹ ತಿಕ್ಕಡ ಆ ರೀತಿಯ ಪ್ರೋತ್ಸಾಹ ನಮ್ಮದ ಬರ್ತಿನ ಸಿನಿಮಾಗಳಿಗೆ ತಿಕ್ಕೋಡಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿರ್ಮಾಪಕ ಹಾಗೂ ನಿರ್ದೇಶಕ ಡಾಕ್ಟರ್ ಬಿ ಸಂಜೀವ ದಂಡಕೇರಿ ವಹಿಸಿದ್ರು. ಜಿಲ್ಲಾ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಶೆಟ್ಟಿ, ಚಲನಚಿತ್ರ ನಟ ರಮೇಶ್ ರೈ ಕುಕ್ಕುವಳ್ಳಿ, ಯುವ ಉದ್ಯಮಿ ಹಾಗೂ ನಾಟಕ ನಿರ್ದೇಶಕರಾದ ಸುಧೀರ್ ಕೃಷ್ಣ ಪಾಲ್ತಾಡಿ, ಭಾರತೀಯ ನಿವೃತ್ತ ಸೈನಿಕ ವಾಸುದೇವ ವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.